ಮಿನಿ ವಿಧಾನಸೌಧ ರಚನೆಯ ಹಂತದಲ್ಲಿರುವ ತಾಲೂಕು ಕೇಂದ್ರವಾದ ಬ್ರಹ್ಮಾವರದಲ್ಲಿ ನ್ಯಾಯಾಲಯ ರಚನೆ ಆಗಬೇಕು ಎಂದು ಇಲ್ಲಿನ ನ್ಯಾಯವಾದಿ ಶ್ರೀಪಾದರಾವ್ ಮತ್ತು ಕಡೂರು ಪ್ರವೀಣ್ ಕುಮಾರ್ ಶೆಟ್ಟಿ ನೇತೃತ್ವದಲ್ಲಿ ಸೋಮವಾರ ಚಾಂತಾರು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಉಡುಪಿ ವಕೀಲರ ಸಂಘದ ಅಧ್ಯಕ್ಷ ಬಿ ನಾಗರಾಜರವರ ಅಧ್ಯಕ್ಷತೆಯಲ್ಲಿ ಸಮಾಲೋಚನಾ ಸಭೆ ಜರುಗಿತು. ಈ ಸಂದರ್ಭ ಉಡುಪಿ ಹಿರಿಯ ನ್ಯಾಯವಾದಿ ವಿಜಯ ಹೆಗ್ಡೆ ಮಾತನಾಡಿ, ಕರಾವಳಿ ಜಿಲ್ಲೆಯಲ್ಲಿ ಪ್ರಥಮ ನ್ಯಾಯಾಲಯ ಇದ್ದುದು ಬಾರ್ಕೂರ್ನಲ್ಲಿ, ಆ ಬಳಿಕ ಕಾರ್ಕಳ, ಮಂಗಳೂರು ಮತ್ತು ಉಡುಪಿಯಲ್ಲಿ ನ್ಯಾಯಾಲಯದ ಇತಿಹಾಸ ಇದೆ. ಆ ನೆಲೆಯಲ್ಲಿ ಬ್ರಹ್ಮಾವರದಲ್ಲಿ ನ್ಯಾಯಾಲಯದ ಅಗತ್ಯತೆ ಖಂಡಿತ ಇದೆ ಎಂದರು. ಬಳಿಕ ನ್ಯಾಯವಾದಿ ವಿಜಯ ಹೆಗ್ಡೆ ಅವರ ಮೂಲಕ ಬ್ರಹ್ಮಾವರ ವಕೀಲರ ಸಮಿತಿಯನ್ನು ರಚಿಸಿ ಕಾಡೂರು ಪ್ರವೀಣ್ ಶೆಟ್ಟಿ ಅವರನ್ನ ಸರ್ವಾನುಮತದಿಂದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಸಂಘಟನೆ ಮುಖಂಡತ್ವವನ್ನು ನೀಡಲಾಯಿತು. ಬ್ರಹ್ಮಾವರದ ತಾಲೂಕು ಕೇಂದ್ರದಲ್ಲಿ ಹೊಸ ನ್ಯಾಯಾಲಯವನ್ನು ಸ್ಥಾಪಿಸುವ ಕುರಿತು ಈಗಾಗಲೇ ಬ್ರಹ್ಮಾವರ ತಾಲೂಕು ಕ್ಷೇತ್ರದ ಹೋಬಳಿ ಮಟ್ಟದ ಎಲ್ಲ ಪ್ರಕರಣಗಳು ಕುಂದಾಪುರ ಮತ್ತು ಸಿವಿಲ್ ನ್ಯಾಯಾಲಯದಲ್ಲಿ ಈಗ ಇತ್ಯರ್ಥವಾಗುವುದರಿಂದ ಬ್ರಹ್ಮಾವರದ ಜನತೆಗೆ ಇದರಿಂದ ತೊಂದರೆಯಾಗುವುದರಿಂದ ಹೊಸ ತಾಲೂಕು ಕೇಂದ್ರದಲ್ಲಿಯೇ ಈ ವ್ಯವಸ್ಥೆಯನ್ನು ನಿರ್ಮಿಸುವಂಥ ಕುರಿತು ನಾವು ಬ್ರಹ್ಮಾವರದಲ್ಲಿ ಹೊಸ ನ್ಯಾಯಾಲಯವನ್ನು ಸ್ಥಾಪನಿಸಬೇಕೆಂದು